ಆದಿಶಂಕರಾಚಾರ್ಯರ ಮೂಲಸ್ಥಾನ ದಕ್ಷಿಣದ ಕೇರಳದ ಕಾಲಡಿಯಿಂದ ಉತ್ತರದ ಕಾಶಿ ವಿಶ್ವನಾಥನ ಕ್ಷೇತ್ರದವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ವಿಶ್ವಪ್ರಸಿದ್ಧ ಗೋಕರ್ಣ ಸಮೀಪದ ಹಳದಿಪುರ ವೈಶ್ಯವಾಣಿ ಸಮಾಜದ ಶ್ರೀ ಸಂಸ್ಥಾನ ಶಾಂತಾಶ್ರಮ ಮಠದ ವಾಮನಾಶ್ರಮ ಸ್ವಾಮೀಜಿಯವರು ಕಳೆದ ವಿಜಯದಶಮಿ ಅಕ್ಟೋಬರ್ 5ರಂದು ತಮ್ಮ ಶಿಷ್ಯರೊಂದಿಗೆ ಪಾದಯಾತ್ರೆ ಆರಂಭ ಮಾಡಿದ್ದಾರೆ. ಅಕ್ಷಯ ತೃತೀಯ ಏಪ್ರಿಲ್ 23ರಂದು ಕಾಶಿ ತಲುಪುವ ಯೋಜನೆ ಇದೆ ಎಂದು ಹೇಳಿದರು. ಅವರು ಪಾದಯಾತ್ರೆ ಮಾರ್ಗದಲ್ಲಿ ಉಡುಪಿ ತಾಲೂಕಿನ ಪಡುಬಿದ್ರೆ ವೆಂಕಟರಮಣ ದೇವಳಕ್ಕೆ ಭೇಟಿ ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಾಶಿಯಲ್ಲಿ ತಮ್ಮ ಸಂಸ್ಥಾನದ ಮೂಲಮಠ ಇದ್ದು ನಮ್ಮ ಗುರು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ಇಚ್ಛೆಯಿಂದ ಮೂಲಮಠವನ್ನು ಪುನರುತ್ಥಾನಗೊಳಿಸುವ ಸಲುವಾಗಿ ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದೇನೆ ಎಂದರು. ಈ ಸಂದರ್ಭ ದೇವಳದ ಆಡಳಿತ ಮಂಡಳಿ ಅಧ್ಯಕ್ಷ ಪ್ರಶಾಂತ್ ಶೆಣೈ ಸ್ವಾಮೀಜಿಯವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು. ಅಲ್ಲಿ ಸುಮಾರು 450 ವರ್ಷಗಳಿಂದ ವೈಶ್ಯ ಗುರುಮಠ ಅಲ್ಲಿದ್ದು ಅಲ್ಲಿ ಗುರು ಪರಂಪರೆ ನಡೆದು ಬಂದಿದೆ. ಈ ಮಠದ ಮೂಲ ಮಠ ಎಲ್ಲರಿಗೂ ಗಾಡಿಯಲ್ಲಿ ಅಂದರೆ ಬಸ್ಸು, ಟ್ರೈನು, ಹಾಗೆ ಕಾರು, ಸ್ಕೂಟರ್ ಎಲ್ಲರಿಗೂ ಇದರ ಅಭ್ಯಾಸ ಆಗಿದೆ. ನಡೆಯುವ ಅಭ್ಯಾಸ ಬಹಳ ಕಡಿಮೆ ಆಗಿದೆ.